ನಾನು ಮತ್ತು ಪ್ರವೀಣ್ ಪೂಜಾರಿ ಅವರು ಭಾಳ ಆತ್ಮೀಯರು. ಭಾಳ ವರ್ಷಗಳಿಂದ ನಾವು ಜೊತೆಯಲ್ಲೇ ಇದ್ದವರು. ಏನಿಲ್ಲ ಅಂದರೂ ಪೇಟೆಗೆ ಹೋಗೋ ಒಂದು ಸಾರಿ ಆದರೂ ಮಾತಾಡಿಕೊಂಡು ಬರ್ತೀವಿ. ಮೊನ್ನೆಯೂ ಅವ್ರು ಸಾವಿಗೀಡಾಗುವಂಥ ಒಂದು 10 ನಿಮಿಷ ಮೊದಲು ನಾನು ನೋಡಿದ್ದೇನೆ. ಅಂಗಡಿ ಎದುರು ಮಾತಾಡ್ತಾಯಿದ್ರು. ನಾನು ಹೋಗಿ ಕೆಳಗೆ ಹೋಗಿ ಸ್ವಲ್ಪ ಹೊತ್ತಿನಲ್ಲಿ ಫೋನ್ ಬಂತು, ಹೀಗೆಲ್ಲ ಆಗಿದೆ ಅಂತ. ಹಾಗೆ ನಮ್ಮ ಪ್ರತಿಯೊಂದು ಸಾಮಾಜಿಕ ಕಾರ್ಯಗಳಿಗೆ ಪ್ರೇರಣೆ ಅವರು. ಯಾಕಂತ ಹೇಳಿದರೆ ನಾನು ಇತ್ತೀಚೆಗೆ ಯುವ ಮೋರ್ಚಾಕ್ಕೆ ನಮ್ಮನ್ನು ಕರ್ಕೊಂಡು ಬಂದು ಸಾಮಾಜಿಕ ಹಾಗೂ ಈಗ ಬಿರೂರು ಕೂಡಲಾಗಿರ್ಬೋದು ಅಥವಾ ಯುವ ಹೀಗೆ ಹಲವು ಕ್ಷೇತ್ರಗಳಲ್ಲಿ ಅವರು ತಮ್ಮನ್ನು ತೊಡಗಿಸಿಕೊಂಡಿದ್ದರು. ಪಕ್ಷದ ಯಾವುದೇ ಕಾರ್ಯಕ್ರಮ ಇದ್ದರೂ ಅವರು ಮುಂಚೂಣಿಯಲ್ಲಿ ಇರ್ತಿದ್ದವರು. ನಮಗೆ ಫೋನ್ ಮಾಡಿ ಬೈಠಕ್ಕೆ ಹೋಗುವ ಅದಕ್ಕೆ ಹೋಗುವ ಅಂತ ಅವರೇ ಕರ್ಕೊಂಡು ಬರ್ತಿದ್ದವರು. ಅವರ ಹತ್ತಿರದ ಸಂಬಂಧ ಇದ್ದಂಥವ್ರು, ಒಟ್ಟಿಗೆ ಇದ್ದವರು, ಅವರೇನಾದರೂ ಈ ಗಲಾಟೆಗಳಲ್ಲಿ ಹೋಗುವಂಥದ್ದು? ಇಲ್ಲ, ಅವರು ಯಾವುದೇ ಗಲಾಟೆಗಳಲ್ಲಿ ಭಾಗಿಯಾದನ್ನು ನಾನು ನೋಡಿಲ್ಲ. ಅಂತ ಯಾರಿಗೂ ನೋವು ಮಾಡುವಂಥ ಮನಸ್ಸು ಕೂಡ ಅವರದಲ್ಲ. ಎಲ್ಲರನ್ನು ಅಣ್ಣ ಅಂತ ಸಣ್ಣವರನ್ನು ಕೂಡ ಕರೀತಿದ್ದವರು. ಅವರು ಎಲ್ರಿಗೂ ಗೌರವ ಕೊಟ್ಟು ಮಾತಾಡ್ತಿದ್ದವರು. ವೈಯಕ್ತಿಕವಾಗಿ ನಿಮ್ಮ ಬೆಳವಣಿಗೆಯಲ್ಲಿ ಅವರು ಇದ್ದಾರೆ ಅಂತ ಹೇಳ್ತೀರಿ? ಹೌದು. ಎಷ್ಟು ನಷ್ಟ ಆಗಿದೆ ಅವರು? ಅಲ್ಲ, ಅವರ ಸಾವು ನಮ್ಮ ಒಂದು ಸ್ವಂತ ಅಣ್ಣನ ಸಾವಿನ ಹಾಗೆ ಆಗಿದೆ. ಅದನ್ನು ನಾವು ಭರ್ತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವರ ಸಾವನ್ನು. ಎಂತ ಆಗ್ರಹ ಮಾಡ್ತೀನಿ ಸ್ನೇಹಿತರ? ಇಲ್ಲ, ಸ್ನೇಹಿತರಾಗಿ ಆರೋಪಿಗಳ ಶೀಘ್ರವೇ ಬಂಧನ ಆಗಬೇಕು ಮತ್ತು ಮನೆಯವರಿಗೆ ಶಕ್ತಿ ದುಃಖವನ್ನು ಭರಿಸುವ ಶಕ್ತಿ ದೇವರು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾಯಿದ್ದೆ. ಮತ್ತು ಈಗಾಗಲೇ ಹಲವು ರೀತಿಯ ಬೇಡಿಕೆಗಳನ್ನು ಮನೆಯವರು ಇಟ್ಟಿದ್ದರು. ಅದಕ್ಕೆ ಸಚಿವರು ಮತ್ತು ಶಾಸಕರು ಬಂದು ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿರ್ತಾರೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.